ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ವಿಶೇಷ ಮಾತುಕತೆ. ಯಾವಾಗಲೂ ನಾವು ಸುರಕ್ಷಾ ಸಂಜೀವಿನಿ ಅಂತ ಹೇಳ್ತೇವೆ. ಈ ಸಲ ಸುರಕ್ಷಾ ಸಂಜೀವಿನಿ ಅಲ್ಲ, ಆದರೂ ಇದು ನಿಮಗೊಂದು ಕೈಪಿಡಿ ಖಂಡಿತ. ಆರೋಗ್ಯಕ್ಕೊಂದು ಅಲ್ಲದಿದ್ದರೂ ನಿಮ್ಮ ಮಕ್ಕಳಿಗೆ ನಿಮಗೆ ಒಂದು ಕೈಪಿಡಿ ಈ ಕಾರ್ಯಕ್ರಮ ಆಗುತ್ತದೆ ಎನ್ನುವಂತಹ ವಿಶ್ವಾಸದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಸುರಕ್ಷಾ ಸಂಜೀವಿನಿಯ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಮುರಳಿ ಮೋಹನ್ ರವರು ನಡೆಸಿಕೊಡ್ತಾ ಇದ್ದಾರೆ. ಮಂಗಳೂರಿನ ಚೂಂತಾರು ಸರೋಜಿನಿ ಭಟ್ ರಿಜಿಸ್ಟರ್ ಇದರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ವಾರದ ಕಾರ್ಯಕ್ರಮ ಮಾತ್ರ ವಿಶೇಷವಾಗಿ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡು, ಅದಕ್ಕಾಗಿ ನಾವು ಎಲ್ಲರ ಪರವಾಗಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರನ್ನು, ಖ್ಯಾತ ದಂತ ವೈದ್ಯರಾಗಿ ಸುರಕ್ಷಾ ಕ್ಲಿನಿಕ್ನ ಮೂಲಕ ಎಲ್ಲರಿಗೂ ಪರಿಚಿತರಾಗಿರುವಂತಹ ಅವರನ್ನು ವೀಕ್ಷಕ ಬಂಧುಗಳಿಗೆ ಸ್ವಾಗತ ಮಾಡ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್. ನಮ್ಮದಿದು ಸುರಕ್ಷಾ ಸಂಜೀವಿನಿ ಕಾರ್ಯಕ್ರಮ. ನಾವು ವಾರಕ್ಕೊಂದು ಆರೋಗ್ಯದ ಕೈಪಿಡಿಯನ್ನೇ ಕೊಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಇದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮವಾದರೂ ಕೂಡ ಈ ಸಲ ಆರೋಗ್ಯದ ಬಗ್ಗೆ ಮಾಹಿತಿ ಅಲ್ಲ, ನಮ್ಮ ಮಕ್ಕಳ ಪರೀಕ್ಷೆಗೆ ಬೇಕಾದಂಥ ಸಿದ್ಧತೆಗಳ ಬಗ್ಗೆ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಇದ್ದೇವೆ. ಪರೀಕ್ಷೆ ಅಂತ ಹೇಳಿದ ಕೂಡಲೇ ಅದೊಂದು ಪೆಡಂಭೂತದ ರೀತಿಯಲ್ಲಿ ನಮಗೆ ಮತ್ತು ನಮ್ಮ ಮಕ್ಕಳಿಗೂ ಎಲ್ಲರಿಗೂ ಸಹಜವಾಗಿ ಕಾಡ್ತದೆ. ಪರೀಕ್ಷೆ ಸಮಯ ಹತ್ತಿರ ಬಂತು ಅಂತ ಹೇಳಿದ ಕೂಡಲೇ ನಮಗೆ ಅದಕ್ಕೆ ಸಿದ್ಧತೆಗಳು, ಅದಕ್ಕೆ ಬೇಕಿದ್ದಂತಹ ಶಾಲೆಯಲ್ಲಿ ವಿಶೇಷವಾದಂತಹ ಸಮಾಲೋಚನೆ ಸಭೆಗಳು, ಮೀಟಿಂಗ್ಗಳು ಹೀಗೆಲ್ಲ ನಡೀತಾ ಇವೆ. ಇನ್ನು 45 ದಿವಸ ಇರುವುದು. ನಿಮ್ಮ ಮಕ್ಕಳನ್ನು ಎಲ್ಲಿಗೆ ಕರ್ಕೊಂಡು ಹೋಗಬೇಡಿ, ಜಾಗ್ರತೆ. ಮಕ್ಕಳು ಓದುವ ರೀತಿಯಲ್ಲಿ ಮಾಡಿ, ಅವ್ರು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು, ರಾತ್ರಿ ಎಷ್ಟು ಗಂಟೆ, ಹೀಗೆಲ್ಲ ರೀತಿಯ ಒಂದು ಸೂಚನೆಗಳೆಲ್ಲ ಬರ್ತದೆ. ಹಾಗಿದ್ದರೆ ಈ ಪರೀಕ್ಷೆಯ ಭಯ, ಇದೊಂದು ರೀತಿಯಲ್ಲಿ ಭಯ. ಯಾಕೆ ಇಷ್ಟು ಭಯ? ನೋಡಿ, ನಮ್ಮ ವಿದ್ಯಾಭ್ಯಾಸದ ಸಿಸ್ಟಮ್ಮೇ ಹಾಗೆ ಆಗಿದೆ. ಈಗ ಪರೀಕ್ಷೆ ಅನ್ನೋದು ಒಂದು ಜೀವನದ ಅತ್ಯಂತ ಮಹತ್ತರ ಘಟ್ಟ ಅಂಥೇಳಿ ನಾವು ಆ ರೀತಿ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದೇವೆ. ಎಲ್ಲವೂ ಜೀವನವೇ ಒಂದು ಪರೀಕ್ಷೆ. ಜೀವನ ಪರೀಕ್ಷೆ ಮುಂದೆ ಈ ನಾವು ವರ್ಷಕ್ಕೊಮ್ಮೆ ಆಗುವಂಥ ಪರೀಕ್ಷೆ ಏನೂ ಅಲ್ಲ. ಆದರೆ ಒಂದೊಂದು ಜೀವನದ ಘಟ್ಟದಲ್ಲಿ ಇದು ಸಹ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತ ಹೇಳಿದರೆ SSLC ಎಕ್ಸಾಮ್ ಇರ್ಬೋದು, PUC ಎಕ್ಸಾಮ್ ಇರ್ಬೋದು, ಎಲ್ಲ ಹೆತ್ತವರಿಗೂ ಒಂದು ಆಸೆ ಇರ್ತದೆ, ನನ್ನ ಮಕ್ಕಳಿಗೆ ಒಳ್ಳೆಯ ಅಂಕ ಬರಲಿ, ಒಳ್ಳೆ ಮಾರ್ಕ್ ಬರಲಿ ಅಂತ ಹೇಳೋ ಒಂದು ಭಾವನೆ, ಆಸೆ ಇರ್ತದೆ. ಹಾಗೆ ಸಹಜವಾಗಿ ಎಲ್ಲ ಮಕ್ಕಳು, ಎಲ್ಲ ಹೆತ್ತವರಿಗೆ ಇದೊಂದು ಆಸೆ. SSLC ಅಂತ ಹೇಳಿದ ಕೂಡಲೇ ಎಡ್ಡ ಮಾರ್ಕ್ ದೆಪ್ಪೋಡು. ಹೌದು. ಮತ್ತು PUC ಅಷ್ಟೇ. PUC ಟರ್ನಿಂಗ್ ಪಾಯಿಂಟ್ ಅಂತೇಳಿ ಮೊದಲೇ ಮಗುವಿನ ತಲೆಗೆ ತುಂಬಿಡುವಂಥದ್ದು. ನೀನು ಇಂಜಿನಿಯರ್ ಆಗಬೇಕು, ನೀನು ಡಾಕ್ಟರ್ ಆಗಬೇಕು, ನೀನು IIT ಮಾಡಬೇಕು, ನೀನು IPS ಆಫೀಸರ್ ಆಗಬೇಕು ಅಂಥೇಳಿ ಮಕ್ಕಳಿಗೆ ಹೇಳಿ 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 ಇದು ಪರೀಕ್ಷೆಗಿಂತ ನಂತರ ಯಾವುದೇ ಜೀವನ ಇಲ್ಲ ಅಂತಹ ರೀತಿಯಲ್ಲಿ ನಾವು ಮಕ್ಕಳನ್ನು ಸಿದ್ಧತೆ ಮಾಡಿರುವಂಥದ್ದು. ಅದು ನಿಜವಾಗಿ ಸಹ ತಪ್ಪು. ಹಾಗೆ ಮಾಡಬಾರ್ದು. ಯಾಕೆಂದರೆ ಪರೀಕ್ಷೆ ಅನ್ನೋದು ಒಂದು ಘಟ್ಟ, ಜೀವನದ ಒಂದು ಘಟ್ಟ. ಪರೀಕ್ಷೆ ಬರ್ತದೆ, ಹೋಗ್ತದೆ. ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಬೇಕು. ಯಾಕೆಂತ ಹೇಳಿದರೆ ನಮಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳೋ ಉದ್ದೇಶದಿಂದ ಅಷ್ಟೇ. ಈಗ ಬರೀ ಮಾರ್ಕಿನ ಮಾನದಂಡವನ್ನು ನಾವು ಹಿಡ್ಕೊಂಡ್ರೆ ಒಂದು ವ್ಯಕ್ತಿಯ, ಒಂದು ಮಗುವಿನ ಪ್ರತಿಭೆಯನ್ನು ನಾವು ಅಳಿಲಿಕ್ಕಾಗೋದಿಲ್ಲ. ಎಲ್ಲವೂ ಒಂದೇ ರೀತಿಯ, ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಇರೋದಿಲ್ಲ. 5 ಬೆರಳುಗಳು ಹೇಗೆ ಒಂದೇ ರೀತಿ ಇರೋದಿಲ್ವೋ ಹಾಗೆ ಪ್ರತಿಯೊಂದು ಮಕ್ಕಳಲ್ಲಿ ಸಹ ಒಂದು ಪ್ರತಿಭೆ ಇದೆ. ಒಂದು ವಿಶೇಷವಾದಂಥ ಅವರಲ್ಲಿ ಒಂದು ಪ್ರತಿಭೆಯನ್ನು ನಾವು ಗುರುತಿಸಬೇಕು, ಶಿಕ್ಷಕರು ಮತ್ತು ಹೆತ್ತವರು. ಇಲ್ಲ ಅಂಥೇಳಿ ಆದರೆ ಈ ಪರೀಕ್ಷೆ ಅನ್ನೋದು ನಮಗೊಂದು ರೀತಿಯ ಯುದ್ಧದ ಥರ ಆಗ್ತದೆ. ಯುದ್ಧ. ಓದುವುದೆಲ್ಲ ನಾವು ಪರೀಕ್ಷೆಗೆ ಬೇಕಾಗಿ ಓದೋದು. ಈ ಓದುವುದರಲ್ಲಿ 2 ರೀತಿಯ ಓದುವಿಕೆ ಇದೆ. ನಮ್ಮ ಹೆಚ್ಚಿನ ವಿದ್ಯಾಭ್ಯಾಸದ ಸಿಸ್ಟಮ್ ಹೇಗಿದೆ ಅಂದರೆ ಪರೀಕ್ಷೆಗಾಗಿ ಓದುವುದು ಅಂಥೇಳಿ. ಆ ರೀತಿ ಆದರೆ ಒಂದು ಒಳ್ಳೆಯ ಪ್ರಜೆಯಾಗಿ ನಾವು ಮಗುವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಓದುವಿಕೆ ಅನ್ನೋದು ನಮ್ಮ ಜೀವನದ ಓದುವಿಕೆ ಆಗಬೇಕು. ನಿರಂತರವಾಗಿ ಓದಿ ಅವನಿಂದ ಸಮಾಜಕ್ಕೆ ಒಂದು ಹೆಲ್ಪ್ ಆಗಬೇಕು ಅಂತೇಳಿ ಆದರೆ ಆ ಓದುವ ಅನ್ನುವ ಪ್ರಕ್ರಿಯೆಯನ್ನು ನಾವು ಪರೀಕ್ಷೆಗಾಗಿ ಓದೋದಲ್ಲ, ಜೀವನಕ್ಕಾಗಿ, ಜೀವನದ ಓದು ಅಂತೇಳಿ ಮಾಡಬೇಕು. ಅದು ಆಗದೇ ಇರೋದರಿಂದ ಈ ಪರೀಕ್ಷೆ ಸಮಯದಲ್ಲಿ ಮಗುವಿಗಿಂತ ಜಾಸ್ತಿ ಹೆತ್ತವರಿಗೆ ಟೆನ್ಷನ್ ಇರ್ತದೆ. ಶಿಕ್ಷಕರು ಮೊದಲೇ ತಲೆಯಲ್ಲಿ ಹಾಕಿರ್ತಾರೆ, ಮಗುವಿಗೂ ನಿದ್ದೆ ಇಲ್ಲ, ಶಿಕ್ಷಕರಿಗೂ ನಿದ್ದೆ ಇಲ್ಲ. ಈ ರೀತಿ ಪರೀಕ್ಷೆ ಸಮಯದಲ್ಲಿ ನಾವು ಯುದ್ಧಕಾಲ ಶಸ್ತ್ರಾಭ್ಯಾಸ ಅಂತ ಏನು ಹೇಳ್ತೇವೆ, ಇದು ನನಗೆ ಇದನ್ನು ನೋಡಿದಾಗ ನೆನಪಾಗ್ತದೆ. ಇವತ್ತು ಸಹ ನೋಡಿದೆ, ಒಂದು ಕೊಳವೆ ಬಾವಿಗೆ ಬಿದ್ದಂಥ ಒಂದು ಮಗುವನ್ನು ತೆಗಿಲಿಕ್ಕೆ ಬಾವಿ ತೋಡಿದಾಗೆ ಅಂತೇಳಿ. ಹಾಗೆ ಯುದ್ಧ ಕಾಲದಲ್ಲಿ ನಾವು ಶಸ್ತ್ರವನ್ನು ಹುಡುಕಿಕೊಂಡು ಹೋಗೋದು, ಬಾಯರಿದಾಗ ಬಾವಿ ತೋಡೋದು ಅಂತ ಆಗ್ತದೆ. ಮಗುವನ್ನು ದಿನನಿತ್ಯದ ಹೋಮ್ವರ್ಕ್ಗಳನ್ನು, ಕೆಲಸಗಳನ್ನು, ಓದುವಿಕೆಯನ್ನು ನಾವು ಮಾಡಿದರೆ ಪರೀಕ್ಷೆಗಾಗಿ ವಿಶೇಷವಾದ ಪ್ರಿಪ್ರೇಷನ್ ಅಗತ್ಯವೇ ಇಲ್ಲ. ಯಾಕೆಂದರೆ ಅದನ್ನು ಡೈಲಿ ಅವರು ಓದ್ತಾ ಇದ್ದರೆ ಪರೀಕ್ಷೆಗೆ ಮಾಮೂಲಿ ದಿನದಂತೆ ಹೋಗಬೇಕು. ಅದು ಆಗ್ತಾ ಇಲ್ಲ. ನಮ್ಮ ವಿದ್ಯಾಭ್ಯಾಸದ ಸಿಸ್ಟಮ್ ಆಗಿರೋದ್ರಿಂದ ಪರೀಕ್ಷೆ ಸಮಯದಲ್ಲಿ ಒಂದು ಸಣ್ಣ ಪುಟ್ಟ ಟೆನ್ಷನ್ ಇರೋದು ಸಹಜ. ಆದರೆ ಎಲ್ಲವೂ ಪರೀಕ್ಷೆಗೆ ಅಂತ
ಮಗುವಿನ ತಲೆಯನ್ನು ತುಂಬುವುದು ಬಹಳ ಒಂದು ವಿಷಾದನೀಯ ಸಂಗತಿ. ಹಾಗೆ ಆಗಬಾರ್ದು. ಈ ನಿಟ್ಟಿನಲ್ಲಿ ನಾವು ಇವತ್ತು ವಿದ್ಯಾರ್ಥಿಗಳಿಗೆ, ಹೆತ್ತವರಿಗೆ, ಶಿಕ್ಷಕರಿಗೆ ಒಂದೆರಡು ಕಿವಿ ಮಾತು ಅಥವಾ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಸೇರಿಕೊಂಡಿದ್ದೇವೆ. ನಮ್ಮಲ್ಲಿ ಹೇಗಾಗಿದೆ ಅಂತ ಹೇಳಿಕೊಂಡ್ರೆ, ಪರೀಕ್ಷೆ ಅಂತ ಹೇಳಿದರೆ ಅದುವೇ ನಮ್ಮ ಜೀವನದ ಪ್ರಮುಖ ಘಟ್ಟ. ಪರೀಕ್ಷೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮುಂದಕ್ಕೆ ಜೀವನವೇ ಇಲ್ಲ ಎನ್ನುವಷ್ಟರ ಮಟ್ಟಕ್ಕೆ ನಾವು ಬೆಳೆದಿದ್ದೇವೆ. ಹೌದು, ಏನಾಗಿದೆ ಅಂದರೆ ನಮ್ಮ ವಿದ್ಯಾಭ್ಯಾಸದ ಸಿಸ್ಟಮ್ ಏನಿದೆ ಎಲ್ಲರನ್ನೂ ನಾವು ಒಂದೇ ಮಾನದಂಡದಿಂದ ನೋಡುವಂಥದ್ದು. ನಿನ್ನೆ ಮೊನ್ನೆ ನಾನು ವಾಟ್ಸಪ್ಪಲ್ಲಿ ಒಂದು ನೋಡಿದೆ, ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿದರೆ, ಒಂದು ಮರ ಇರ್ತದೆ, ಒಂದು ಮರ ಹತ್ತುವ ಒಂದು ಕೆಲಸವನ್ನು ಒಂದು ಮಂಗನಿಗೆ ಹೇಳಿದರೆ ಮಂಗ 2 ಸೆಕೆಂಡಲ್ಲಿ ಮರವನ್ನು ಹತ್ತುತ್ತದೆ. ಅದೇ ಒಂದು ನೀವು ಮೀನಿಗೆ ಮರ ಹತ್ತಿ ಅಂತ ಹೇಳಿದರೆ ಆಗುವುದಿಲ್ಲ. ಮೀನು ಈಜಲಿಕ್ಕೆ ಹೇಳಿದರೆ ಈಜ್ತದೆ, ಮಂಗ ಈಜ್ತದೆ, ಈಜುವುದಿಲ್ಲ. ಹಾಗೆ ಒಂದು ಆನೆಯನ್ನು ತಂದು ನೀವು ಆನೆಯನ್ನು ಮರ ಹತ್ತು ಅಂತ ಹೇಳಿದರೆ ಖಂಡಿತವಾಗಿ ಜೀವಮಾನದಲ್ಲಿ ಅದಕ್ಕೆ ಆನೆಗೆ ಮರ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಕ್ಷಣದಲ್ಲಿ ಆ ಮರವನ್ನು ಬುಡ ಮೇಲು ಮಾಡಿ ಎಲ್ಲೋ ಬಿಸಾಕ್ಬೋದು, ಅಷ್ಟು ಶಕ್ತಿ ಇದೆ ಆನೆಗೆ. ಹಾಗೆಯೇ ನಮ್ಮ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಲ್ಲಿ 10 ಬೇರೆ ಬೇರೆ ರೀತಿಯ, ಇಲ್ಲಿ ಒಂದು ಮೀನು ಇರ್ಬೋದು, ಒಂದು ಆನೆ ಇರ್ಬೋದು, ಒಂದು ಮಂಗ ಇರ್ಬೋದು, ಅವರಿಗೆ ಅವರದ್ದೇ ಆದಂತಹ ಪ್ರತಿಭೆ ಇದೆ, ಅವರದ್ದೇ ಆದಂತಹ ಒಂದು ಮಾನಸಿಕವಾದಂಥ ಸ್ಥೈರ್ಯ ಇರುವಂಥ ಕೆಲಸ ಮಾಡುವಂಥ ಪ್ರತಿಭೆ ಇದೆ. ನಾವು ಎಲ್ಲರನ್ನ ಒಂದೇ ಮಾನದಂಡದಲ್ಲಿ ಅಳಿಲಿಕ್ಕಾಗೋದಿಲ್ಲ. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಎಲ್ಲರಿಗೂ ಸಹ ನಾವು ಪರೀಕ್ಷೆ ಅನ್ನುವ ಮಾನದಂಡದಿಂದ ಅಳಿಯುವಂಥದ್ದು. ಏನಾಗಿದೆ, 100ರಲ್ಲಿ 90 ಮಾರ್ಕ್ 95 ಮಾರ್ಕ್ ತಗೊಂಡವನು ಒಳ್ಳೆ ಸ್ಟೂಡೆಂಟ್, ಬುದ್ಧಿವಂತ. 50 ಮಾರ್ಕ್ ತಗೊಂಡವನು ಅವನು ಅಪ್ರಯೋಜಕ ಅಂಥೇಳಿ ಬಿಂಬಿಸ್ತೇವೆ. ನಾಳೆ ಎಲ್ಲರ ಎದುರು ಏನು ಮಾಡ್ತೇವೆ ಅಂತೇಳಿ ಅವನಿಗೆ ಮಾರ್ಕ್ ಕಡಿಮೆ ಅಂತ ಹೇಳಿ ಅವನನ್ನು ಬ್ರ್ಯಾಂಡ್ ಮಾಡ್ತೇವೆ. ಅವ ಫೇಲ್ ಆದರೆ ಅವ ದಡ್ಡವೇ. ಈಗ ನನಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ, ಕೆಲವೊಂದು ಶಾಲೆಗಳಲ್ಲಿ ಎ ಬ್ಯಾಚ್, ಬಿ ಬ್ಯಾಚ್, ಸಿ ಬ್ಯಾಚ್ ಅಂತ ಇದೆ. ಎ ಬ್ಯಾಚ್ನಲ್ಲಿ 90ರಿಂದ 100 ಮಾರ್ಕ್ ಬರೋರನ್ನ ಒಂದು ಬ್ಯಾಚಲ್ಲಿ ಮಾಡಿರ್ತಾರೆ. 70ರಿಂದ 90 ಇರೋದು ಇನ್ನೊಂದು ಬ್ಯಾಚಲ್ಲಿ ಮಾಡ್ತಾರೆ. ಈ 50-60% ಬರೋರನ್ನ ಸಿ ಬ್ಯಾಚ್ ಅಂತ ಮಾಡ್ತಾರೆ. ಈ ರೀತಿ ಶಿಕ್ಷಕರೇ ಮಕ್ಕಳನ್ನು ನಾವು ಸೆಗ್ರಿಗೇಟ್ ಮಾಡಿದರೆ, ಇದು ನಾವು ಅಡಿಕೆನಲ್ಲಿ ಒಳ್ಳೆ ಅಡಿಕೆ, ಕೆಟ್ಟ ಅಡಿಕೆ ಅಂತೇಳಿ ಮಾರಾಟಕ್ಕೆ ಮಾಡುವಾಗ ಈ ಮಕ್ಕಳನ್ನು ನಾವು ಮಾರಾಟದ ಸರಕಿನ ಥರ ನಾವು ಮಾಡ್ತೇವೆ. ಹಾಗೆ ಮಾಡಬಾರ್ದು. ಯಾಕೆಂದರೆ ಮಕ್ಕಳಲ್ಲಿ ಒಂದು ಒಳ್ಳೆ ಪ್ರತಿಭೆ ಇರ್ಬೋದು, ಅದನ್ನು ಸಹ ನಾವು ಪೋಷಿಸಬೇಕು. ಇಲ್ಲಾಂತೇಳಿ ಆದರೆ ಒಂದೇ ಕ್ವಶನ್, ಈಗ ಮರ ಹತ್ತಲಿಕ್ಕೆ ಮಂಗನಿಗೆ ಹೇಳಿದಾಗೆ ಆನೆಗೂ ಮೀನಿಗೂ ಹೇಳಿದಾಗೆ ಆಗತ್ತೆ. ಅವರಲ್ಲಿ ಏನು ಪ್ರತಿಭೆ ಇದೆ ಅದನ್ನು ನಾವು ನೀರೆರಿಬೇಕು, ಪೋಷಿಸಬೇಕು. ಹಾಗೆ ಮಾಡಿದರೆ ಈ ಮಾರ್ಕ್ ಸಿಸ್ಟಮ್ ಬೇಸ್ಡ್ ಪರೀಕ್ಷೆ ಅನ್ನೋದು ಅದು ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಒಬ್ಬ ಹುಡುಗ 50 ಮಾರ್ಕ್ ಅವನು ಪರೀಕ್ಷೆಯಲ್ಲಿ ತಗೊಳ್ಬೋದು, ಆದರೆ ಅವನಿಗೆ ಒಂದೊಳ್ಳೆ ಹಾಡುವ ಕಲೆ ಗೊತ್ತಿದ್ದರೆ ಈ 90 ಮಾರ್ಕ್ ಪಡೆದವನು ಹಾಡಲಿಕ್ಕೆ ಆಗೋದಿಲ್ಲ. ಸೊ ಅವನಿಗೆ ಈ ಓದುವಿಕೆ ಜೊತೆಗೆ ಅದನ್ನು ಸಹ ಅವನನ್ನು ಪೋಷಿಸಬೇಕು, ಅವನಿಗೆ ಎನ್ಕರೇಜ್ ಮಾಡಬೇಕು. ಅಥವಾ ಒಂದೊಳ್ಳೆ ಪೇಂಟರ್ ಇರ್ಬೋದು, ಅವನಲ್ಲಿ ಒಳ್ಳೆ ಪೇಂಟಿಂಗ್ ಮಾಡುವಂಥ ಅಥವಾ ಒಂದು ಮ್ಯೂಸಿಕ್ಕಿನ ಕಲೆ ಇರ್ಬೋದು ಅವನ ಹತ್ರ, ಅದನ್ನು ಪೋಷಿಸಬೇಕು. ಹಾಗೆ ಆಲ್ರೌಂಡಾಗಿ ಒಂದು ಬರೀ ಮಾರ್ಕಿನ ಹೊರಗೆ ಸಹ ಒಂದು ಬದುಕು ಇದೆ ಅನ್ನೋದನ್ನು ಮನದಟ್ಟು ಮಾಡಿಸಬೇಕು. ನಮ್ಮ ವಿದ್ಯಾಭ್ಯಾಸದ ಪದ್ಧತಿಯೇ ಆ ರೀತಿಯಲ್ಲಿ ಮುಂದುವರಿತಾ ಇದೆ. ಒಂದು ರೀತಿಯಲ್ಲಿ ಯೋಜಿತವಾದಂತಹ ವಿದ್ಯಾಭ್ಯಾಸದ ಪದ್ಧತಿ. ಅದು ಸಿಲೆಬಸ್ ಇರ್ತದೆ, ಮಾರ್ಕ್ಸ್ ಇರ್ತದೆ. ಏನಾಗಿದೆ ಅಂತ ಹೇಳಿದರೆ ಇಂಥದ್ದೇ ಕಲಿಸಬೇಕು, ಅದರಿಂದ ಆಚೆ ಸಿಲೆಬಸ್ನ ಹೊರಗೆ ಏನೂ ಕಲಿಬಾರದು. ಒಬ್ಬ ವಿದ್ಯಾರ್ಥಿ ಒಂದು ಸಿಲೆಬಸ್ನ ಹೊರಗೆ ಕ್ವಶನ್ ಕೇಳಿದ್ರು ಟೀಚರ್ ಏನು ಹೇಳ್ತಾರೆ, ಅದು ಸಿಲೆಬಸ್ನಲ್ಲಿಲ್ಲ, ಅದು ಬೇಡ ಅಂತೇಳಿ. ಒಬ್ಬ ವಿದ್ಯಾರ್ಥಿ ಒಂದು ಚೆನ್ನಾಗಿ ಮ್ಯಾಥ್ಸ್ನಲ್ಲಿ ಹುಷಾರಿರುವ ಒಬ್ಬ ವಿದ್ಯಾರ್ಥಿ ಯಾವುದೋ ಒಂದು ಡೌಟನ್ನು ಕೇಳಿದರೆ ಅದು 7th ಸ್ಟ್ಯಾಂಡರ್ಡಿಗೆ ಬೇಡ, 10ನೇ ಕ್ಲಾಸಿಗೆ ಅಂತ ಹೇಳಿ ಅವನನ್ನು ಸ್ನಬ್ ಮಾಡುವಂಥದ್ದು. ಆ ರೀತಿ ಆಗಬಾರ್ದು. ವಿದ್ಯಾಭ್ಯಾಸ ಅನ್ನೋದು ನಿರಂತರವಾದ ಕಲಿಕೆಯ ಪ್ರಕ್ರಿಯೆ ಆಗಬೇಕು. ಬರೀ ಮಾರ್ಕ್ನಿಂದ ನೋಡಿ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಒಳ್ಳೆಯ ಮಾರ್ಕ್, ಪ್ರತಿಭಾವಂತ, ಅವನು ಏನಕ್ಕೂ ಸಲ್ಲದವನು ಅಂತ ಹೇಳಿ ಮಾರ್ಕಿನ ಮೇಲೆ ಮಾಡುವಂಥದ್ದು ಸಿಸ್ಟಮ್ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹೆತ್ತವರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಮಕ್ಕಳು 100ಕ್ಕೆ ಎಲ್ಲ ಮಕ್ಕಳು ಒಂದೇ ರೀತಿ ಇರುವುದಿಲ್ಲ. ಎಲ್ಲ ಮಕ್ಕಳಿಗೂ 100ಕ್ಕೆ 99 ಮಾರ್ಕ್ ಬರೋದಿದ್ದರೆ ಎಕ್ಸಾಮಿನ ಅಗತ್ಯನೇ ಇಲ್ಲ. ಎಕ್ಸಾಮ್ ಮಾಡಿದ ಮೇಲೆ ಅವನಿಗೆ ಕಡಿಮೆ ಬಂತು ಅಂತೇಳಿ ಆದರೆ ಅವನಿಗೆ ಬೇರೆ ಬೇರೆ ಅವನಲ್ಲಿ ಏನು ಕಲೆಗಳಿದೆ ಅದನ್ನು ನಾವು ಪೋಷಣೆ ಮಾಡಬೇಕು. ಆವಾಗ ಅವನಿಗೆ ನಾವು ಸಪೋರ್ಟ್ ಮಾಡಬೇಕು, ಮೋರಲ್ ಸಪೋರ್ಟ್, ಎನ್ಕರೇಜ್ಮೆಂಟ್ ಮಾಡಬೇಕು. ಆವಾಗ ಖಂಡಿತವಾಗಿಯೂ ಒಂದು ನಾಳೆ ಸಮಾಜದಲ್ಲಿ ಒಂದು ಒಳ್ಳೆ ಪ್ರಜೆ ಆಗಲಿಕ್ಕೆ, 100ಕ್ಕೆ 90 ಮಾರ್ಕ್ ಪಡೆದವರೆಲ್ಲ ನಾಳೆ ಒಳ್ಳೆ ಪ್ರಜೆಗಳಾಗ್ತಾರೆ, ಸಮಾಜಕ್ಕೆ ಅವರಿಂದ ಕಾಂಟ್ರಿಬ್ಯೂಷನ್ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಒಂದು ಸಮಾಜ ಅಂದಮೇಲೆ 50 ಮಾರ್ಕ್ನವರು ಇರ್ತಾರೆ, 30 ಮಾರ್ಕ್ನವರು ಇರ್ತಾರೆ, ಫೇಲ್ ಆದವರು ಇರ್ತಾರೆ, ರ್ಯಾಂಕ್ ಪಡೆದವರು ಇರ್ತಾರೆ. ಆವಾಗ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗ್ತದೆ. ಸೊ ಬರೀ ಮಾರ್ಕಿನ ಮಾನದಂಡವನ್ನು ದಯವಿಟ್ಟು ತೆಗೆದುಕೊಳ್ಬೇಡಿ. ಮಗುವಿನ ಪ್ರತಿಭೆ ಏನಿದೆ, ಮಗುವಿನ ಕೆಪ್ಯಾಸಿಟಿ ಏನಿದೆ ಅದನ್ನು ನೋಡಿ ನಾವು, ಈಗ ಏನೂ ತಲೆಗೆ ಹತ್ತದ ಮಗುವಿಗೆ ನೀವು ನಿರಂತರವಾಗಿ ರೂಮ್ನಲ್ಲಿ ಕೂಡಿ ಹಾಕಿ ಓದು ಅಂತ ಹೇಳಿದರೆ ಅವನಿಗೆ ಅರ್ಥ ಆಗದಿದ್ದರೆ ಹೇಗೆ ಓದ್ತಾನೆ? ಅದನ್ನು ಸಹ ಹೆತ್ತವರು ಅರ್ಥ ಮಾಡ್ಕೊಳ್ಬೇಕು. ಅವರ ಲಿಮಿಟೇಷನ್ಗಳನ್ನು ಅರ್ಥ ಮಾಡಿಕೊಂಡು
ಈ ರೀತಿ ನಾವು ಸಪೋರ್ಟ್ ಮಾಡಿದರೆ ಖಂಡಿತವಾಗಿ ಸಹ ಮಗುವಿನ ಸಾರ್ವತ್ರಿಕವಾದಂಥ ಒಂದು ಆಲ್ರೌಂಡ್ ಡೆವಲಪ್ಮೆಂಟಿಗೆ ಪೂರಕ ಆಗುವ ಸಾಧ್ಯತೆ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿಯ ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಆರೋಗ್ಯದ ವಿಷಯವನ್ನು ಬದಿಗಿಟ್ಟು ಪರೀಕ್ಷೆ ಒಂದು ಪೆಡಂಭೂತ, ಪರೀಕ್ಷೆ ಅಂದರೆ ಭಯ ಯಾಕೆ ಎನ್ನುವಂತಹ ನಮ್ಮ ವಿದ್ಯಾಭ್ಯಾಸ ಮತ್ತು ಪರೀಕ್ಷೆಯ ಸಂದರ್ಭದಲ್ಲಿ ನಾವು ಹೇಗಿರಬೇಕು ಎನ್ನುವ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು. ಡಾಕ್ಟರ್, ಈಗ ನೀವು ಹೇಳಿದಿರಿ ಪರೀಕ್ಷೆಯ ಭಯ ಮತ್ತು ಇದರ ವಿದ್ಯಾಭ್ಯಾಸದ ಪದ್ಧತಿ ಹೇಗೆ ಅಂತೇಳಿ. ನಮ್ಮದೆಲ್ಲ ಅಂಕ ಆಧಾರಿತದಂತಹ ವಿದ್ಯಾಭ್ಯಾಸ. ಹಾಗಿದ್ರೆ ಇಂತಹ ಸಂದರ್ಭದಲ್ಲಿ ನಾವು ಹೊಂದಿಕೊಂಡು ಹೋಗಿದ್ದೇವೆ, ನಮ್ಮ ಮಕ್ಕಳಿಗೆ ಅಂಕ ಬರಬೇಕು, ಬುದ್ಧಿವಂತರಾಗಬೇಕು, ಈ ಪದ್ಧತಿಯಲ್ಲಿ ನಾವು ಹೊಂದಿಕೊಂಡು ಬರ್ತಾ ಇದ್ದೇವೆ, ಆ ಪದ್ಧತಿಯಲ್ಲಿ ನಾವು ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹೆತ್ತವರ ಜವಾಬ್ದಾರಿ ಏನು? ನೋಡಿ, ಹೆತ್ತವರ ಜವಾಬ್ದಾರಿ ಮಕ್ಕಳಿಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಬೇಕು, ಓದಲಿಕ್ಕೆ ಪೂರಕವಾದ ವಾತಾವರಣವನ್ನು. ಈಗ ಏನಾಗ್ತದೆ ಅಂತ ಹೇಳಿದರೆ ಮಕ್ಕಳನ್ನು ನಾವು ಅವರಿಗೆ ಫೋರ್ಸ್ ಮಾಡಬಾರ್ದು. ನೀನು 10 ಗಂಟೆ ಓದಬೇಕು, ಎಕ್ಸಾಮ್ ಬಂತು, ನೀನು ಅವನಿಗೆ ಮಲಗಲಿಕ್ಕೆ ಬಿಡಲಿಕ್ಕಿಲ್ಲ. ಬೆಳಿಗ್ಗೆ 4 ಗಂಟೆ ಆದ ಕೂಡಲೇ ಓದು ಅಂತೇಳಿ ಎಬ್ಬಿಸಿ ಓದಿಸೋದು, ಹೊಡೆದು ಬಡಿದು ಓದಿಸುವಂಥದ್ದು ಅಂಥದ್ದು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದರೆ ಮಕ್ಕಳಲ್ಲಿ ಓದಲಿಕ್ಕೆ ಅವರಿಗೆ ಮನ ಬರುವಂತೆ ಅವರು ಪೂರಕವಾದ ವಾತಾವರಣವನ್ನು ಸೃಷ್ಟಿಸಬೇಕು. ಅದು ಬಿಟ್ಬಿಟ್ಟು ನನ್ನ ಮಗ ರಾತ್ರಿ ಇಡೀ ಓದ್ತಾನೆ ಅಂತ ಹೇಳಿದರೆ ಅಂಥದ್ರಿಂದ ಏನೂ ಸಾಧನೆ ಇಲ್ಲ. ಒಬ್ಬ ಮಗು ಎಷ್ಟು ಗಂಟೆಗಳ ಕಾಲ ಓದುತ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಏಕಾಗ್ರತೆಯಿಂದ ಓದ್ತಾನೆ. ಕೆಲವೊಂದು ಮಗು 2 ಗಂಟೆಯಲ್ಲಿ, ಒಬ್ಬ 10 ಗಂಟೆಯಲ್ಲಿ ಓದುವಂಥ 2 ಗಂಟೆಯಲ್ಲಿ ಓದಿ ಮನನ ಮಾಡಿಕೊಳ್ಳುವ ತಾಕತ್ತಿರ್ತದೆ. ಸೊ ಅವನ ಕೆಪ್ಯಾಸಿಟಿ ಏನು ಅದನ್ನು ನೋಡಿಕೊಂಡು ಈ ಒಂದು ಫೋರ್ಸ್ ಮಾಡಿ ಶಿಕ್ಷೆ ಥರ ಮಾಡಿದರೆ ಯಾವ ಮಗು ಸಹ ಓದಲಿಕ್ಕಿಲ್ಲ. ಮತ್ತು ಇನ್ನೊಂದು ನಮ್ಮ ಅನ್ರಿಯಲಿಸ್ಟಿಕ್ ಆದಂಥ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಏನಾಗ್ತದೆ ಅಂತ ಹೇಳಿದರೆ ನಾನು ಡಾಕ್ಟ್ರು, ನನ್ನ ಮಗ ಡಾಕ್ಟ್ರೇ ಆಗಬೇಕು ಅಂಥೇಳಿ ಅವನು ಫೋರ್ಸ್ ಮಾಡಿ ಓದಿದರೆ ಅದು ಖಂಡಿತವಾಗಿ ಸಾಧ್ಯ ಇಲ್ಲ. ಮತ್ತು ಕೆಲವೊಮ್ಮೆ ಏನಿರ್ತದೆ ಅಂತ ಹೇಳಿದರೆ ಸಮಾಜದ ಪ್ರೆಸ್ಟೀಜಿಗಾಗಿ ನನ್ನ 4 ಮಕ್ಕಳನ್ನು ಡಾಕ್ಟ್ರ್ ಮಾಡಿದ್ದೇನೆ ಅಂತೇಳಿ ಏನು ಸಾಧಿಸ್ತೀರ ಅದರಿಂದ? ಒಬ್ಬ ಡಾಕ್ಟ್ರ್ ಆಗೋದೇನು ದೊಡ್ಡ ವಿಚಾರ ಏನಲ್ಲ, ಒಬ್ಬ ಇಂಜಿನಿಯರ್ ಆಗೋದೇನು ದೊಡ್ಡ ವಿಚಾರ ಅಲ್ಲ. ಮಗುವಿನ ಅವನಿಗೆ ಏನು ಪ್ರತಿಭೆ ಇದೆ ಅದನ್ನು ನೋಡಿ ಪೋಷಿಸಬೇಕೇ ಹೊರತು ನಾವು ಪ್ರೆಸ್ಟೀಜಿಗಾಗಿ ನಾವು ಮಕ್ಕಳನ್ನು ಡಾಕ್ಟ್ರ್ ಮಾಡಿದರೆ ಅದರಿಂದ ಸಮಾಜಕ್ಕೆ ಏನೂ ಪ್ರಯೋಜನ ಆಗಲಿಕ್ಕಿಲ್ಲ. ಇನ್ನು ಕೆಲವೊಮ್ಮೆ ಏನಾಗಿರ್ತದೆ ಅಂತ ಹೇಳಿದರೆ ತಾವು ಏನು ಸಾಧಿಸಲಿಕ್ಕೆ ಆಗಲಿಲ್ಲ ಅದನ್ನು ನಮ್ಮ ಮಕ್ಕಳಲ್ಲಿ ಮಾಡಿಸಲಿಕ್ಕೆ ಹೆಚ್ಚಿನ ಹೆತ್ತವರು ಮಾಡ್ತಾರೆ. ಇದು ಬಹಳ ಅಪಾಯಕಾರಿಯಾದಂತಹ ಬೆಳವಣಿಗೆ. ಯಾಕೆಂತ ಹೇಳಿದರೆ ನಮ್ಮ ಆಸೆ ಪೂರೈಸಲಿಕ್ಕೆ ಆಗಲಿಲ್ಲ, ನೀನಾದರೂ ಇದನ್ನು ಮಾಡಬೇಕು, ಮಗುವಿನ ಮೇಲೆ ಹೇರುವುದು ಅದನ್ನು. ಈಗ ನಾನು ಡಾಕ್ಟರ್ ಆಗಲಿಕ್ಕೆ ತುಂಬ ಟ್ರೈ ಮಾಡಿದೆ, ನನಗೆ ಮಾರ್ಕ್ಸ್ ಸಿಗಲಿಲ್ಲ, ನಾನು ಇಂಜಿನಿಯರ್ ಆದೆ, ನೀನು ಡಾಕ್ಟರ್ ಆಗಲೇಬೇಕು ಅಂತೇಳಿ ಪದೇ ಸಿಕ್ಕಿದವರ ಹತ್ರ ಎಲ್ಲ ಹೇಳೋದು, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಡಾಕ್ಟ್ರು, ಅವನಿಗೆ ಒಳ್ಳೆ ಮಾರ್ಕ್ ಉಂಟು ಅಂತೇಳಿ. ಅವನಿಗೆ ಅಲ್ಲಿ ಮಾರ್ಕ್ ಬರೋದಿಲ್ಲ, ಒತ್ತಡ, ಈ ಪೇರೆಂಟ್ಸಲ್ಲಿ ಪ್ರೆಷರಿಗೆ ಅವನು ಕೋಪಪ್ ಮಾಡಲಿಕ್ಕೆ ಅವನಿಗೆ ಆಗೋದಿಲ್ಲ. ಈ ರೀತಿ ತಾವು ಏನು ಆಗಿಲ್ಲ ಅದನ್ನು ನಮ್ಮ ಮಕ್ಕಳಲ್ಲಿ ಆಗಲಿಕ್ಕೆ ಹೋದರೆ ಅವನು ಒಳ್ಳೆ ಸಿಂಗರ್ ಆಗ್ಬೋದು. ನೀನು ಹಾಡಬೇಡ, ನೀನು ಓದಬೇಕು, ನೀನು ಡಾಕ್ಟರ್ ಆಗಬೇಕು ಅಂತ ಹೇಳಿದರೆ ಪಾಪ ಅವನೇನು ಮಾಡ್ತಾನೆ? ಇದನ್ನು ನಾವು ಹೆತ್ತವರು ಅರ್ಥ ಮಾಡ್ಕೊಳ್ಬೇಕು. ಪೂರಕವಾದ ವಾತಾವರಣವನ್ನು ಸೃಷ್ಟಿಸಬೇಕು. ಮಗುವಿನ ಮನನ ಶಕ್ತಿ ಏನಿದೆ, ಕಾನ್ಸಂಟ್ರೇಷನ್ ಪವರ್ ಏನಿದೆ, ಅವನ ಪ್ರತಿಭೆ ಏನಿದೆ, ಅವನಿಗೆಷ್ಟು ಸಾಮರ್ಥ್ಯ ಇದೆ, ಅದಕ್ಕೆ ಮಿಗಿಲಾದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದರೆ ಅವನು ಒಳ್ಳೆ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಒಳ್ಳೆ ಹಾಡುಗಾರ ಆಗಿರ್ಬೋದು. ಅದು ನೀನು ಹಾಡಬೇಡ, ನೀನು ಡಾಕ್ಟ್ರೇ ಆಗಬೇಕು, ನಿನಗೆ 100ಕ್ಕೆ 99 ಮಾರ್ಕ್, ಸಿಕ್ಕಬದ್ದ ಕೋಚಿಂಗಿಗೆ ಹಾಕುವಂಥದ್ದು. ಒಂದು ಕೋಚಿಂಗ್ ಮುಗಿಸಿ ತಾಯಿಗೆ ಅದೇ ಕೆಲಸ, ಒಂದು ಕೋಚಿಂಗಿನಿಂದ ಇನ್ನೊಂದು ಕೋಚಿಂಗಿಗೆ, ಮತ್ತೊಂದು ಕೋಚಿಂಗಿಗೆ, ಇದ್ದಾಬದ್ದ ಕೋಚಿಂಗಿಗೆ ಹೋಗುವಂಥದ್ದು. ಮಗನಿಗೆ ಅಲ್ಲಿ ಉಸಿರು ಕಟ್ಟುವ ವಾತಾವರಣ. ಫೈನಲಿ ಎಕ್ಸಾಮ್ ಆಗುವಾಗ ಅವನಿಗೆ 100ಕ್ಕೆ 50 ಮಾರ್ಕ್ ಬಂದಿರ್ತದೆ. ಇದು ಯಾಕೆ? ಹೆತ್ತವರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮಗುವಿನ ಸಾಮರ್ಥ್ಯ ಏನು ಅನ್ನೋದನ್ನು ಇತಿಮಿತಿಗಳನ್ನು ಅರಿತಿರಬೇಕು. ಅದು ನೋಡಿ ಮಕ್ಕಳಿಗೆ ಟಾರ್ಗೆಟ್ ನೀಡುವಂಥದ್ದು. ಅದು ಬಿಟ್ಟು ಸೋಷಿಯಲ್ ಪ್ರೆಸ್ಟೀಜಿಗೆ ಬೇಕಾಗಿ ಅದನ್ನು ಮಾಡಲಿಕ್ಕೆ ಹೋದರೆ ಖಂಡಿತವಾಗಿ ಸಹ ಆ ಮಗು ಖಂಡಿತವಾಗಿ ಸಹ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ತಂದೆ ತಾಯಂದಿರು ರೋಲ್ ಮಾಡೆಲ್ ಆಗಿರಬೇಕು ಮಕ್ಕಳಿಗೆ. ತಾವು ಹೇಳುವುದನ್ನು ಮಾಡಬೇಕು. ಈಗ ಮಕ್ಕಳಿಗೆ ಎಕ್ಸಾಮ್ ಟೈಮ್ನಲ್ಲಿ ಪೂರಕವಾದ ವಾತಾವರಣ ಅಂತ ನಾನು ಹೇಳಿದೆ. ಮಕ್ಕಳನ್ನು ರೂಮಲ್ಲಿ ಕೂಡಿ ಹಾಕಿ ನೀನು ಓದು ಮಗ ಅಂತೇಳಿ ಹೇಳಿ ಇವರು ಹೊರಗಡೆ ಬಂದು GTVನಲ್ಲಿ ಸೀರಿಯಲ್ ನೋಡ್ತಾ ಇದ್ದರೆ ಯಾವ ಮಕ್ಕಳು ಸಹ ಓದಲಿಕ್ಕಿಲ್ಲ. ಆ ಎಕ್ಸಾಮ್ ಟೈಮ್ನಲ್ಲಿ ಅದಕ್ಕೆ ಪೂರಕವಾದಂಥ, ಅಥವಾ ಮಕ್ಕಳನ್ನು ರೂಮಲ್ಲಿ ಕೂಡಿ ಹಾಕಿ ನೀವು ಓದಿ ಅಂತೇಳಿ ಇವರು ಎತ್ಕೊಂಡು ಸಿನಿಮಾ ನೋಡಲಿಕ್ಕೆ ಅಥವಾ ಮಾಲ್ಗಳಿಗೆ ತಿರುಗಾಡಲಿಕ್ಕೆ ಹೋದರೆ ಯಾವ ಮಕ್ಕಳು ಓದ್ತಾರೆ? ಹಾಗೆ ಮಾಡಬಾರ್ದು. ಮಕ್ಕಳಿಗೆ ತಂದೆ ತಾಯಂದಿರು ಆ ಎಕ್ಸಾಮ್ ಟೈಮ್ನಲ್ಲಿ ಅವರಿಗೆ ಜೊತೆಯಲ್ಲೇ ಇರಬೇಕು. ಅವರ ಬೇಕು ಬೇಡಗಳನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಹಾಗೆ ಮಾಡಿದರೆ ಮಗುವಿಗೆ ಒಂದು ಓದಲಿಕ್ಕೆ ಪೂರಕವಾದ ವಾತಾವರಣ ಮಾಡಿದರೆ ಖಂಡಿತವಾಗಿ ಸಹ ಎಕ್ಸಾಮ್ನಲ್ಲಿ ಒಂದು ವಿಶೇಷವಾದಂಥ ಒಂದು ಕಣ್ಣು ಮಕ್ಕಳ ಮೇಲೆ ಇಡಬೇಕು. ಹಾಗೆ ಮಾಡಿದರೆ ಖಂಡಿತವಾಗಿ ಸಹ ಎಕ್ಸಾಮ್ನಲ್ಲಿ ಸ್ವಲ್ಪ ಅವರು ಉತ್ತಮವಾದಂಥ ಫಲಿತಾಂಶ ಪಡೆಯುವ ಸಾಧ್ಯತೆಗಳು ಇದೆ. ಈ ರೀತಿಯ ವಿಪರೀತ ಒತ್ತಡ ಹೇರುವುದರಿಂದ
ನಾವು ಅನರ್ಥಕಾರಿ ಘಟನೆಗಳನ್ನು ಕೂಡ ಕಂಡಿದ್ದೇವೆ, ವಾರ್ತಾಪತ್ರಗಳಲ್ಲಿ ಓದ್ತೇವೆ. ಸೂಸೈಡ್ ಮಾಡಿಕೊಳ್ಳುವಂಥದ್ದು ಏನಾಗ್ತದೆ ಅಂತ ಹೇಳಿ ಕಡಿಮೆ ಮಾರ್ಕ್ ಬಂದಾಗ ಮಕ್ಕಳು ಏನು ಮಾಡ್ತಾರೆ, ಹೇಗೆ ತಂದೆ ತಾಯಂದಿರಿಗೆ ಮುಖ ತೋರಿಸೋದು, ಎದುರಿಸಲಿಕ್ಕಾಗುವುದಿಲ್ಲ, ಮಾನಸಿಕ ಒತ್ತಡ, ಮತ್ತು ಬೈತಾರೆ, ಹೊಡಿತಾರೆ, ಬಡಿತಾರೆ. ಈಗಿನ ಕಾಲದಲ್ಲಿ ಬಡಿಯೋದು ನಾನು ನೋಡಿಲ್ಲ, ಆದರೂ ಸಹ ಕೆಲವೊಂದು ಪೇರೆಂಟ್ಸ್ ಎಲ್ಲರ ಎದುರು ಮಾಡದಿದ್ದರೂ ಮನೆಗೆ ಹೋಗಿ ಮಕ್ಕಳ ಮೇಲೆ ಹೊಡೆಯುವಂಥ ಕೆಲಸಗಳನ್ನು ಸಹ ಮಾಡ್ತಾರೆ. ಕೆಲವು ಸಲ ಹೊಡೆಯುವುದಕ್ಕಿಂತಲೂ ಹೆಚ್ಚಾಗಿ ಮಾನಸಿಕವಾದಂತಹ ಜರ್ಜರಿತ, ಅದು ತುಂಬ ಅಪಾಯಕಾರಿ. ಎಲ್ಲರ ಎದುರು ಹೇಳುವಂಥದ್ದು, ಅವನಿಗೇನು ಗೊತ್ತಿಲ್ಲ ಅಂತೇಳಿ ಹೇಳುವಂಥದ್ದು, ಅವನಿಗೆ ಆಗಲ್ಲ ಅಂತೇಳಿ ಅವನ ಮಾನಸಿಕ ಮನೋಸ್ಥೈರ್ಯವನ್ನು ಹಾಳು ಮಾಡುವಂಥದ್ದು. ಈ ರೀತಿ ಮಾಡಿದರೆ ಖಂಡಿತವಾಗಿ ಸಹ ಅದು ಒಬ್ಬ ಒಳ್ಳೆ ಕೆರಿಯರ್, ಅವನು ಈಗ 100ರಲ್ಲಿ 99 ಮಾರ್ಕ್ ಪಡೆದವನ್ನೆಲ್ಲ ಸಮಾಜದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂತ ಏನಿಲ್ಲ, ಸಕ್ಸಸ್ ಆಗಬೇಕು ಅಂತಿಲ್ಲ. ಈಗ ಹಿಸ್ಟ್ರಿ ತೆಗೆದು ನೋಡಿದರೆ 10 ಬಾರಿ 50 ಬಾರಿ ಫೇಲ್ ಆದವರೇ ನಾಳೆ ಸಮಾಜದಲ್ಲಿ ದೊಡ್ಡ ಸಾಧನೆ ಮಾಡಿದವರು, ಸಂಶೋಧನೆ ಮಾಡಿದವರು ಇದ್ದಾರೆ. ಈ ಮಾತನ್ನು ಹೇಳುವಾಗ ನನಗೆ ಥಾಮಸ್ ಆಲ್ವಾ ಎಡಿಸನ್ರ ಒಂದು ವಿಜ್ಞಾನಿಯ ಘಟನೆ ನೆನಪಿಗೆ ಬರ್ತದೆ. ಅವರು ಸತತವಾಗಿ ವಿಫಲರಾಗಿ ಒಂದು ಬಾರಿ ಅವರ ಬಲ್ಬಿನ ಆವಿಷ್ಕಾರ ಆಗ್ತದೆ. ಈಗ ನಾವು ಯಾವ ವಿದ್ಯುತ್ ದೀಪ ಅಂತ ಹೇಳ್ತೇವೆ ಅದರ ಆವಿಷ್ಕಾರ ಆಗ್ತದೆ. ದೊಡ್ಡ ವಿಜ್ಞಾನಿಯಾಗಿ ಬೆಳೀತಾರೆ. ಸರಿಸುಮಾರು 1,000ಕ್ಕಿಂತಲೂ ಹೆಚ್ಚು ಉತ್ಪನ್ನಗಳನ್ನು ಅವರು ಕಂಡು ಹಿಡಿತಾರೆ ಅಂತ ಹೇಳಿಕೊಂಡು. ಅವರ ತಾಯಿ ತೀರಿ ಹೋದ ನಂತರ ಅವರು ಆ ಪೆಟ್ಟಿಗೆಯಲ್ಲಿ ತಾಯಿಗೆ ಶಿಕ್ಷಕರು ಬರೆದಂತಹ ಒಂದು ಪತ್ರ ಅವರ ಕೈಗೆ ಸಿಗ್ತದೆ. ಆ ಪತ್ರದಲ್ಲಿ ಏನು ಬರೆದಿತ್ತು ಅಂತ ಹೇಳಿದರೆ, ನಿಮ್ಮ ಮಗ ಅತೀ ದಡ್ಡ, ಅವನಿಗೆ ಕಲಿಸ್ಲಿಕ್ಕೆ ಆಗುವುದಿಲ್ಲ, ಅವನನ್ನು ಶಾಲೆಯಿಂದ ದಯವಿಟ್ಟು ಬಿಡಿಸಿ ನೀವು ಕರ್ಕೊಂಡು ಹೋಗಿ ಅಂತ ಬರೆದಿರ್ತದೆ. ಆ ಪತ್ರ ಗೊತ್ತಾಗುವಷ್ಟಿಗೆ ಇವ ದೊಡ್ಡ ವಿಜ್ಞಾನಿಯಾಗಿ ಬೆಳೆದಿರ್ತಾನೆ. ಆದರೆ ಆ ಪತ್ರವನ್ನು ಕೊಟ್ಟ ಸಂದರ್ಭದಲ್ಲಿ ತಾಯಿ ಅವನಿಗೆ ಏನು ಹೇಳಿರ್ತಾರೆ ಅಂತ ಹೇಳಿದರೆ, ಶಾಲೆಯಿಂದ ಬಿಡಿಸಿ ಕರ್ಕೊಂಡು ಬಂದು ನೀನು ಶಾಲೆಗೆ ಹೋಗಬೇಡ, ನೀನು ಹೀಗೆ ಕಲಿತು ನಿನ್ನದಾದ ವಿದ್ಯೆ ನೋಡಿಕೊ ಅಂತ ಹೇಳುವಾಗ, ಯಾಕೆ ನೀನು ತುಂಬ ಬುದ್ಧಿವಂತ, ನಿನಗೆ ಕಲಿಸುವಷ್ಟು ನಿನ್ನ ಅಧ್ಯಾಪಕರಲ್ಲಿ ಸಾಮರ್ಥ್ಯ ಇಲ್ಲ, ನೀನು ಕೇಳುವ ಪ್ರಶ್ನೆಗಳಿಗೆ ಅವರಿಗೆಲ್ಲ ಉತ್ತರಿಸಲಿಕ್ಕಾಗುವುದಿಲ್ಲ, ಹಾಗಾಗಿ ನೀನು ಹೀಗೆ ನಿನ್ನ ಬದುಕಿನಲ್ಲಿ ಕಲಿತುಕೋ, ಮುಂದೆ ಬಾ, ನೀನು ಶಾಲೆಗೆ ಇನ್ನು ಹೋಗುವುದು ಬೇಡ ಅಂತ ಹೇಳ್ತಾರೆ. ಆ ಘಟನೆ ನೆನಪಿಗೆ ಬರ್ತದೆ. ಅವನು ಒಂದು ವೇಳೆ ದಡ್ಡ ಅಂತ ತಾಯಿ ಹೇಳ್ತಿದ್ರೆ ಅವ ಮುಂದುವರಿತಾ ಇರಲಿಲ್ಲ. ನೀನು ಬುದ್ಧಿವಂತ ಹೇಳಿದ್ರಿಂದ ಅವ ಬದುಕಿನಲ್ಲಿ ಕಲಿತ ದೊಡ್ಡ ಶ್ರೇಷ್ಠ ವಿಜ್ಞಾನಿಯಾಗಿ ಬೆಳೆದ. ಅದನ್ನು ನೋಡಿ ಅವನಿಗೆ ಕಣ್ಣೀರು ಬರ್ತದೆ. ಅಂದರೆ ಹೆತ್ತವರ ಜವಾಬ್ದಾರಿ ಏನು ಎನ್ನುವುದಕ್ಕೆ ಆ ತಾಯಿ ಕಾರಣಲಾಗ್ತಾಳೆ. ಖಂಡಿತವಾಗಿ ಸಹ 100ಕ್ಕೆ 100ರಷ್ಟು ಸತ್ಯ ಈ ಮಾತು. ಈ ಶಿಕ್ಷಣದಲ್ಲಿ 2 ರೀತಿ ಇದೆ, ಪುಸ್ತಕದ ಶಿಕ್ಷಣ ಮತ್ತು ಬದುಕಿನ ಶಿಕ್ಷಣ. ಪುಸ್ತಕದ ಶಿಕ್ಷಣ ಏನಿದ್ರೂ ಸಹ ನಾವು ಪುಸ್ತಕದಲ್ಲಿ ಏನು ಓದ್ತೀವಿ, ಮಸ್ತಕದಲ್ಲಿ ರೆಕಾರ್ಡ್ ಮಾಡ್ತೀವಿ, ಎಕ್ಸಾಮ್ನಲ್ಲಿ ಅದನ್ನು ಪುನಃ ಒಮಿಟ್ ಮಾಡಿ ಬರೆಯುವಂಥದ್ದು, ಮಾರ್ಕ್ ತೆಗೆದುಕೊಳ್ಳುವಂಥದ್ದು. ಬದುಕಿನ ಶಿಕ್ಷಣ ಅನ್ನುವಂಥದ್ದು ಬೇರೆಯಾದಂಥ ಒಂದು ವಿಚಾರ. ನಾವು ನಿಜವಾದ ಬದುಕಿನಲ್ಲಿ, ಒತ್ತಡದ ಬದುಕಿನಲ್ಲಿ ಹೇಗೆ ಕೋಪಪ್ ಮಾಡಬೇಕು, ಅದು ನಮ್ಮ ಪುಸ್ತಕದಲ್ಲಿ, ಯಾವ ಪುಸ್ತಕದಲ್ಲಿ ಸಹ ಇರುವುದಿಲ್ಲ. ಇದನ್ನು ನಾವು ಪೇರೆಂಟ್ಸ್, ಹೆತ್ತವರು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಸಹ ಬಹಳ ಸುಲಭ. ಇಲ್ಲವಾದರೆ ನಾವು ಮಗುವಿನ ಮೇಲೆ ಫೋರ್ಸ್ ಹಾಕೋದು, ಮಾರ್ಕ್ ಬೇಸ್ಡ್ ಸಿಸ್ಟಮ್ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೂ ಸಹ ಮಕ್ಕಳ ಮೇಲೆ ಒತ್ತಡ, ಒಂದು ರೀತಿಯ ಶೋಷಣೆ, ಅತ್ಯಾಚಾರ ಅಂತಲೇ ಹೇಳ್ಬೋದು ಮಕ್ಕಳ ಮೇಲೆ. ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಆ ಮಕ್ಕಳಲ್ಲಿರುವಂತಹ ಪ್ರತಿಭೆ ಏನು, ಆ ಪ್ರತಿಭೆಗೆ ತಕ್ಕದಾಗಿ ಅವರನ್ನು ಬೆಳೆಸುವಂತಹ ಯಾವ ವ್ಯವಸ್ಥೆಯೂ ಇದುವರೆಗಿಲ್ಲ. ಒಂದು ಒಳ್ಳೆಯ ಸಂಗೀತಗಾರ ಆಗಿರ್ಬೋದು, ನೀವು ಹೇಳಿದಾಗೆ ಒಳ್ಳೆಯ ಚಿತ್ರಗಾರ ಆಗಿರಬಹುದು, ಒಳ್ಳೆಯ ಕ್ರೀಡಾಪಟು ಆಗಿರಬಹುದು, ಒಳ್ಳೆಯ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಸಕ್ತಿ ಇರುವವಾಗಿರ್ಬೋದು, ಅಥವಾ ಒಬ್ಬ ಹೋರಾಟಗಾರನೇ ಆಗಿರಬಹುದು. ಎಲ್ಲವೂ ಮಕ್ಕಳಲ್ಲಿ ಇರ್ತದೆ. ಜಾಸ್ತಿ ಓದುವ ಮಕ್ಕಳು ಎಲ್ಲವೂ ಒಂದು ಮುದುಡಿಕೊಂಡು ಕೂತ ಹಾಗಿದ್ದರೆ, ಈ ಹೋರಾಟಗಾರ ಅಥವಾ ಕ್ರೀಡಾಪಟುವಿನಂತಹ ಮಕ್ಕಳು ಎಲ್ಲದರಲ್ಲೂ ಸೈ ಅಂತ ಮುಂದೆ ಬರ್ತಾರೆ. ಎಲ್ಲದನ್ನು ಕ್ವಶನ್ ಮಾಡ್ತಾರೆ, ಯಾವುದನ್ನು ತಕ್ಷಣಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಯಾವುದೇ ಸವಾಲುಗಳನ್ನು ಎದುರಿಸಲಿಕ್ಕೂ ಅವರಿಗೆ ಸಿದ್ಧ ಇರ್ತಾರೆ. ಈ ಓದುವ ಬುದ್ಧಿವಂತ ಮಗು ಅಂತ ಹೇಳಿದ್ದವನಿಗೆ ಯಾವುದಾದ್ರೂ ಕಠಿಣ ಸವಾಲು ಎದುರಾದರೆ ಅವ ಯಾವುದಕ್ಕೂ ಪ್ರಯೋಜನ ಆಗದೆ ಆಗಿರ್ತಾನೆ. ಹೌದು, ಅವನು ಬರೀ ಪುಸ್ತಕದ ಹುಳುವಾಗೇ ಇರ್ತಾನೆ. ಹಾಗೆ ಆಗಬಾರ್ದು. ಒಂದು ವ್ಯವಸ್ಥೆಯಲ್ಲಿ, ಒಂದು ಸ್ಕೂಲ್ನಲ್ಲಿ ಒಂದು ಹೆತ್ತವರು, ಶಿಕ್ಷಕರು ತಮ್ಮ ಮಕ್ಕಳ ಪ್ರತಿಭೆ ಏನು ಅಂತ ಗುರುತಿಸುವಂತಾಗಬೇಕು. ಶಿಕ್ಷಕರು ಅಷ್ಟೇ, ಎಲ್ಲ ಮಕ್ಕಳನ್ನು ಒಂದೇ ತಕ್ಕಡಿಯಲ್ಲಿ ನೋಡಬಾರ್ದು. ಎಲ್ಲರಿಗೂ ಸಹ 100ಕ್ಕೆ 90 ಮಾರ್ಕ್ ಬರುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಇಡಬಾರ್ದು. 30 ಮಾರ್ಕ್ ತೆಗೆದವನಿಗೂ, 50 ಮಾರ್ಕ್ ತೆಗೆದವನಿಗೂ, 90 ಮಾರ್ಕ್ ತೆಗೆದ ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡಬೇಕು. ಅವನ ಪ್ರತಿಭೆಗಳನ್ನು ಪೋಷಿಸಲಿಕ್ಕೆ ಪೂರಕವಾದ ವಾತಾವರಣ ಕಲ್ಪಿಸಿದರೆ ಬಹುಶಃ ಇವತ್ತು ಏನು ಎಕ್ಸಾಮ್ ಅಂತ ಹೇಳೋದಕ್ಕೆ ಹೆಚ್ಚು ಅರ್ಥಪೂರ್ಣ ಆಗ್ಬೋದು. ಮತ್ತು ಅವನು ಈ ಪುಸ್ತಕದ ಎಕ್ಸಾಮ್ನಲ್ಲಿ ಫೇಲ್ ಆದರೂ ಜೀವನದ ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ ತೆಗೆದುಕೊಂಡು ಪಾಸ್ ಆಗಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತದೆ. ವೀಕ್ಷಕ ಬಾಂಧವರೇ, ಪುಸ್ತಕಗಳ ವಿಶೇಷ ಮಾತುಕತೆಯಲ್ಲಿ ನಾವು ಪರೀಕ್ಷೆಯ ಭಯ, ಪರೀಕ್ಷೆ ಅಂದರೆ ಪೆಡಂಭೂತವಾಗಿ ಯಾಕೆ ನಮ್ಮನ್ನು ಕಾಡ್ತಾ ಇದೆ ಎನ್ನುವ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚೂತಾರ್ ಅವರು ಬಹಳ ಒಳ್ಳೆಯ ಉಪಯುಕ್ತವಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ.
ಪರೀಕ್ಷೆ ಅಂತ ಹೇಳಿದರೆ ಭಯವಿಲ್ಲದ ವಾತಾವರಣದಲ್ಲಿ ನಡೆಯುವ ರೀತಿಯಲ್ಲಿ ಆಗಬೇಕು. ನಮ್ಮ ಮಕ್ಕಳಿಗೆ ಪರೀಕ್ಷೆ ಭಯ ಯಾಕೆ ಆಗ್ತದೆ? ಪರೀಕ್ಷೆಯ ಸಮಯದಲ್ಲಿ ಮಾತ್ರ ಓದುವುದಿಲ್ಲ, ನಿತ್ಯ ಓದುವವರಿಗೆ ಯಾವ ಭಯವೂ ಇರುವುದಿಲ್ಲ. ಈ ಒಂದು ಮಾತುಕತೆಯಲ್ಲಿ ಈ ಎಲ್ಲ ವಿಷಯವನ್ನು ಹೇಳಿದ್ದೇವೆ ನಾವು. ಈಗ ಪರೀಕ್ಷೆಯ ಸಂದರ್ಭದಲ್ಲಿ ಮಕ್ಕಳ ಆಹಾರ ಪದ್ಧತಿ ಹೇಗಿರಬೇಕು ಡಾಕ್ಟ್ರೇ? ನೋಡಿ, ಪರೀಕ್ಷೆ ಸಮಯದಲ್ಲಿ ಜೀವನದ ಮಾಮೂಲಿ ನಮ್ಮ ಏನೇನು ಪ್ರಕ್ರಿಯೆಗಳು ನಡೀತದೆ ಅದು ನಿರಂತರವಾಗಿ ನಡಿಬೇಕು. ಮಾಮೂಲಿ ದಿನಗಳಲ್ಲಿ ಹೇಗೆ ನಾವು ವ್ಯವಹರಿಸ್ತೇವೆ ತಂದೆ ತಾಯಂದಿರು ಮಕ್ಕಳು, ಅದೇ ರೀತಿ ಕಂಟಿನ್ಯೂ ಆಗಬೇಕು. ಫಾರ್ ಎಕ್ಸಾಂಪಲ್, ಆಹಾರ ಮತ್ತು ನಿದ್ದೆ ವೆರಿ ಇಂಪಾರ್ಟೆಂಟ್. ಪರೀಕ್ಷೆ ಸಮಯದಲ್ಲಿ ನಾನು ನೋಡಿದ್ದೇನೆ, ರಾತ್ರಿಡೀ ಓದುವಂಥದ್ದು. ಬೆಳಿಗ್ಗೆ ಎಕ್ಸಾಮಿಗೂ ಬರೀಲಿಕ್ಕೆ ಶುರುವಾದಾಗ ಮಗು ಒಮಿಟ್ ಮಾಡೋದು, ಅಲ್ಲೇ ಬಿದ್ದು ತಲೆ ಸುತ್ತಿ ಬೀಳುವಂಥದ್ದು. ಇದು ಆಗಬಾರ್ದು. ಯಾಕೆಂತ ಹೇಳಿದರೆ, ಒಂದು ಬೆಳೆಯುವ ಮಗುವಿಗೆ 6 ರಿಂದ 8 ಗಂಟೆಗಳ ಕಾಲ, ಅಟ್ಲೀಸ್ಟ್ ಎಕ್ಸಾಮ್ನಲ್ಲಿ 5 ರಿಂದ 6 ಗಂಟೆಗಳ ಕಾಲ ಎಕ್ಸಾಮ್ ಟೈಮ್ನಲ್ಲಿ ಮಗು ಮಲಗಬೇಕು. ತಂದೆ ತಾಯಂದರು ಓದು 4 ಗಂಟೆಗೆ ಎದ್ದು ಓದು ಅಂತ ಹೇಳೋದು. ಹಾಗೆ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಓದಿದ್ದನ್ನು ಮನನ ಮಾಡಿಕೊಂಡು ಓದಿದರೆ ಖಂಡಿತವಾಗಿ ಸಹ ಅದನ್ನು ರಿಪ್ರೊಡ್ಯೂಸ್ ಮಾಡಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಪುಸ್ತಕದ್ದು ಮಸ್ತಕಕ್ಕೆ ಹೋಗಿ ಪುನಃ ಪುಸ್ತಕಕ್ಕೆ ಬರಬೇಕಾದ್ರೆ ಕನಿಷ್ಠ 5 ರಿಂದ 6 ಗಂಟೆಗಳ ಕಾಲ ನಿದ್ದೆ ಅವಶ್ಯಕ. ಹೆತ್ತವರು ಇದನ್ನು ಗಮನಿಸಬೇಕು. ರಾತ್ರಿ ಇಡೀ ಮಗುವನ್ನು ನೀವು ಎಬ್ಬಿಸಿ ಒಟ್ಟಿಗೆ ಕೂತು ನೀವು ಓದಿಸಿದರೆ ಬೆಳಿಗ್ಗೆ ಅಲ್ಲಿ ಹೋಗಿ ಎಕ್ಸಾಮ್ನಲ್ಲಿ ಅವನು ತಲೆ ಸುತ್ತಿ ಬೀಳೋದು ಹೊರತು, ಒಮಿಟ್ ಮಾಡೋದು ಹೊರತು ಎಕ್ಸಾಮ್ನಲ್ಲಿ ಯಾವುದೇ ರೀತಿಯ ಏನೊಂದು ವಂಡರ್ಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಿದ್ರೆ. ಇನ್ನು ಆಹಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಟೈಮಲ್ಲಿ. ಹೆತ್ತವರು ಇದನ್ನು ಗಮನಿಸಬೇಕು. ಜಂಕ್ ಪದಾರ್ಥಗಳನ್ನು ದಯವಿಟ್ಟು ಕೊಡಬೇಡಿ. ಕರಿದ ತಿಂಡಿಗಳನ್ನು, ಜಂಕ್ ಪದಾರ್ಥಗಳನ್ನು ಹೋಟೆಲ್ನಲ್ಲಿ ತಿನ್ನುವಂಥದ್ದು ಏನಾಗ್ತದೆ ಅಂತ ಹೇಳಿದರೆ, ಹೋಟೆಲ್ನಲ್ಲಿ ತಿಂದರೆ ಹೊಟ್ಟೆ ಹಾಳಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಎಕ್ಸಾಮ್ ಟೈಮ್ನಲ್ಲಿ ಲೂಸ್ ಮೋಷನ್ ಆಗುವಂಥದ್ದು ಅಥವಾ ಹೊಟ್ಟೆ ನೋವು ಬರುವಂತಹದ್ದು, ಇಂಥದ್ದೆಲ್ಲ ಮಕ್ಕಳಿಗೆ ಸಹಜವಾಗಿ ಕಾಡುವ ಒಂದು ಇದು ಅಂತ ಹೇಳಿದರೆ ಹೊಟ್ಟೆ ನೋವು. ಆದಷ್ಟು ಮನೆಯ ಊಟವನ್ನೇ ಮಾಡಿದರೆ ಒಳ್ಳೆಯದು. ಇನ್ನು ಜಂಕ್ ಫುಡ್ಗಳು, ಕರಿದ ತಿಂಡಿಗಳು, ಅದು ತಿಂದರೆ ಖಂಡಿತವಾಗಿ ಸಹ ನಮ್ಮ ಏನಾಗ್ತದೆ ಅಂತ ಹಸಿವು ಹೋಗ್ತದೆ. ಮತ್ತು ಬೇರೆಲ್ಲ ತೊಂದರೆಗಳು ಕರಿದ ತಿಂಡಿಗಳು ತಿಂದರೆ ಆಗ್ತದೆ. ದೈಹಿಕವಾಗಿ ಬಹಳಷ್ಟು ತೊಂದರೆ ಆಗ್ತದೆ. ಸೊ ಇಂತಹ ಫುಡ್ಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಮನೆಯಲ್ಲಿ ಮಾಡಿದಂತಹ ನೈಸರ್ಗಿಕವಾದ ಆಹಾರಗಳನ್ನು ಜಾಸ್ತಿ ಕೊಡಬೇಕು. ಅಂಥ ಆಹಾರಗಳನ್ನು, ರೆಡಿಮೇಡ್ ಫುಡ್ಗಳನ್ನು ದಯವಿಟ್ಟು ಕೊಡಬೇಡಿ. ನೂಡಲ್ಸ್ ಇರ್ಬೋದು, ಬರ್ಗರ್ ಇರ್ಬೋದು, ಪಿಜ್ಜಾ ಇರ್ಬೋದು, ಇಂತಹ ಪದಾರ್ಥಗಳನ್ನು, ಆಹಾರಗಳನ್ನು ಖಂಡಿತವಾಗಿ ಅವಾಯ್ಡ್ ಮಾಡಬೇಕು. ಎಕ್ಸಾಮ್ ಟೈಮ್ನಲ್ಲಿ ಮನೆಯಲ್ಲಿ ಇಡ್ಲಿ ದೋಸೆ ಮಾಡಿದರೆ ಅದರಷ್ಟು ಹೆಲ್ತಿ ಫುಡ್ ಬೇರೆ ಯಾವುದೂ ಇಲ್ಲ. ಇದನ್ನು ಹೆತ್ತವರು ಗಮನಿಸಬೇಕು. ಮತ್ತು ಲೇಸು, ಕುರ್ಕುರೆ ಇಂಥ ಜಂಕ್ ಫುಡ್ಗಳನ್ನೆಲ್ಲ ಬಿಟ್ಬಿಡಿ. ಮತ್ತು ಇನ್ನು ಪೆಪ್ಸಿ ಕುಡಿ. ನಾನು ಕೆಲವೊಂದು ಮಕ್ಕಳಿಗೆ ನಿದ್ದೆ ಬರಬಾರ್ದು ಅಂತೇಳಿ ರಾತ್ರಿ 8-10 ಗಂಟೆ ಆದ ಕೂಡಲೇ 2-3 ಗ್ಲಾಸ್ ಟೀ ಕುಡಿಯುವಂಥದ್ದು, ನಿದ್ದೆ ಬರಬಾರ್ದು ಅಂತೇಳಿ. ನನಗೆ ಗೊತ್ತಿಲ್ಲ, ಈ ಟೀ ಕುಡಿದ್ರೆ ನಿದ್ದೆ ಬರೋದಿಲ್ಲ ಅಂತ ಕಲ್ಪನೆ. 2-3 ಈ ಬೆಳೆಯುವ 18-20 ವರ್ಷದ ಮಕ್ಕಳು ಟೀ ಕುಡಿದ್ರೆ ಖಂಡಿತವಾಗಿ ಹೆಲ್ತ್ ಹಾಳಾಗ್ತದೆ ಹೊರತು ನಿದ್ದೆನೂ ಬರಲಿಕ್ಕಿಲ್ಲ, ಬೇರೆ ಕಾನ್ಸಂಟ್ರೇಷನು ಬರಲಿಕ್ಕಿಲ್ಲ. ಯಾಕೆಂದರೆ ಟೂ ಮಚ್ ಆಫ್ ಕೆಫೇನ್. ಈಗ ಕಾಫಿ ಟೀನಲ್ಲಿ ಇರೋದೇನು ಕೆಫೇನ್, ಅದೊಂದು ರೀತಿಯ ಮಾದಕ ವಸ್ತು. CNS ಸ್ಟಿಮ್ಯುಲೆಂಟ್, ನಮ್ಮ ಮೆದುಳನ್ನು ಸ್ಟಿಮ್ಯುಲಸ್ ಮಾಡುತ್ತೆ, ಉತ್ತೇಜಿಸ್ತದೆ, ನಿದ್ರೆ ಬರದ ರೀತಿಯಲ್ಲಿ ಮಾಡುವಂಥದ್ದು. ಅದನ್ನೇ ಜಾಸ್ತಿ ಕುಡಿದ್ರೆ ಏನಾಗ್ತದೆ, ಅತಿಯಾದರೆ ಅಮೃತವು ವಿಷಾನೇ. ಇದನ್ನು ಸಹ ನಾವು ಅವಾಯ್ಡ್ ಮಾಡಬೇಕು. ಡಿಹೈಡ್ರೇಟ್ ಆಗುತ್ತೆ, ನಿರ್ಜಲೀಕರಣ ಆಗುತ್ತೆ. ಕೆಫೇನ್ ಜಾಸ್ತಿ ತಗೊಂಡ್ರೆ ಮಗುವಿಗೆ ಬಾಯಾರಿಕೆ ಆಗುತ್ತೆ, ನೀರು ಕುಡಿಬೇಕಂತ ಆಗುತ್ತೆ. ಪೆಪ್ಸಿ ಇರ್ಬೋದು, ಕೋಕ್ ಇರ್ಬೋದು, ಈ ಏನು ಎರೇಟೆಡ್ ಡ್ರಿಂಕ್ಸ್ ಏನಿದೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಅದರಿಂದ ಡಿಹೈಡ್ರೇಷನ್ ಆಗುತ್ತೆ, ಭಾಳಷ್ಟು ತೊಂದರೆಗಳಾಗುತ್ತೆ. ಎಕ್ಸಾಮ್ ಟೈಮಲ್ಲಿ ಪೆಪ್ಸಿ ಕುಡಿತಾ ಓದೋದು ಅಂತ ಹೇಳ್ತಾರೆ, ಅದು ಮಾಡಬಾರ್ದು. ಕೆಫೇನ್ ಯುಕ್ತ ಆಹಾರಗಳು, ಪದಾರ್ಥಗಳು, ರೆಡಿಮೇಡ್ ಫುಡ್ಗಳು, ರೆಡಿಮೇಡ್ ಪೇಯಗಳನ್ನು ಖಂಡಿತವಾಗಿ ಅವಾಯ್ಡ್ ಮಾಡಬೇಕು. ಇದು ಪೇರೆಂಟ್ಸ್ ಅರ್ಥ ಮಾಡಬೇಕು. ಕುಡಿಬೇಕಾ ನೈಸರ್ಗಿಕವಾದ ಪೇಯಗಳು ಬೇಕಾದಷ್ಟಿದೆ. ಟೆಂಡರ್ ಕೋಕೋನಟ್ ಇರ್ಬೋದು. ಒನ್ ಆಫ್ ದಿ ಬೆಸ್ಟ್ ಡ್ರಿಂಕ್, ಬ್ಯಾಲೆನ್ಸ್ಡ್ ಡ್ರಿಂಕ್ ಈಸ್ ಟೆಂಡರ್ ಕೋಕೋನಟ್. ಕಬ್ಬಿನ ಹಾಲು ಇರ್ಬೋದು, ತಾಜಾ ಹಣ್ಣಿನ ರಸ ಮಾಡಿಕೊಡಿ ಮಕ್ಕಳಿಗೆ. ನೀರು ಕುಡೀರಿ. ದ ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಈಸ್ ವಾಟರ್. ದಿನಕ್ಕೆ 6 ರಿಂದ 8 ಗ್ಲಾಸ್ ವಾಟರ್ ಕುಡಿದ್ರೆ ದೇಹದಲ್ಲಿರುವಂಥ ಎಲ್ಲ ಟಾಕ್ಸಿಸಿಟಿಗಳು ದೇಹದಿಂದ ಹೊರಗೆ ಹೋಗ್ತದೆ. ಮಗುವಿಗೆ ಒಂದು ರೀತಿಯ ಹೊಸ ಚೈತನ್ಯ ಬರ್ತದೆ. ಇದನ್ನೆಲ್ಲ ಹೆತ್ತವರು ಅರ್ಥ ಮಾಡಬೇಕು. ಫುಡ್ಡು ಮತ್ತು ನಿದ್ರೆ ಇಟ್ಸ್ ವೆರಿ ವೆರಿ ಎಸೆನ್ಷಿಯಲ್. ಇಷ್ಟು ಮಾಡಿದರೆ ಮಗುವಿನ ಏಕಾಗ್ರತೆ ಜಾಸ್ತಿ ಆಗ್ತದೆ, ಮಗುವಿಗೆ ಒಂದು ಹೊಸದಾದಂಥ ಒಂದು ಹುಮ್ಮಸ್ಸು ಬರ್ತದೆ. ಇದು ಬಿಟ್ಬಿಟ್ಟು ನಾವು ಜಂಕ್ ಫುಡ್ಗಳು, ಆರ್ಟಿಫಿಷಿಯಲ್ ಡ್ರಿಂಕ್ಗಳು ಮತ್ತು ಕೆಲವರು ಬೀಡಿ ಸಿಗರೇಟ್ಗಳಿರುವಂಥದ್ದು, ರಾತ್ರಿ ನಿದ್ದೆ ಬರಬಾರ್ದು ಅಂತೇಳಿ ಟೀನೇಜಲ್ಲಿ, ಅದು ಸಹ ಭಾಳ ಡೇಂಜರಸ್. ಸಿಗರೇಟು, ಮಾದಕ ದ್ರವ್ಯ, ಅದು 1% ಮಕ್ಕಳಿರ್ಬೋದು, ಜನರಲೈಸ್ ಮಾಡೋಕ್ಕಾಗಲ್ಲ. 1-2% ಜನರಲಿ ಮಾಡುವಂಥದ್ದು ಈ ಕಾಫಿ ಟೀ ಸೇವನೆ, ಅದು ಅಗತ್ಯಕ್ಕಿಂತ ಜಾಸ್ತಿ ಖಂಡಿತವಾಗಿ ಸಹ ಮಾಡಬಾರ್ದು. ಇದನ್ನು ಹೆತ್ತವರು ಗಮನಿಸಬೇಕು. ಆದಷ್ಟು ಮನೆ ಫುಡ್ಗಳನ್ನೇ ತಿನ್ನಬೇಕು. ಮನೆಯಲ್ಲಿ ಪೂರಕವಾದ ವಾತಾವರಣಗಳನ್ನು, ಕೇಬಲ್ ನೆಟ್ವರ್ಕನ್ನು ತೆಗೀರಿ ಎಕ್ಸಾಮ್ ಟೈಮಲ್ಲಿ. ಇನ್ನೇನು ಕ್ರಿಕೆಟ್ ಶುರುವಾಗುತ್ತೆ, IPL ಶುರುವಾಗುತ್ತೆ, ವರ್ಲ್ಡ್ ಕಪ್ ಶುರುವಾಗುತ್ತೆ. ಅದನ್ನೆಲ್ಲ ಇಲ್ಲಿ ತಂದೆ ಹೊರಗಡೆ ಕ್ರಿಕೆಟ್ ನೋಡುವಂಥದ್ದು, ಮಗು ಇಲ್ಲಿ ಟೆನ್ಷನಲ್ಲಿ ಓದುವಂಥದ್ದು. ಆವಾಗ ಆ ರೀತಿ ಎನ್ವೈರ್ಮೆಂಟನ್ನು ನಾವು ತಡಿಬೇಕು. ಮನೆಯಲ್ಲಿ ಸಹ ಒಂದು ಪೂರಕವಾದ ವಾತಾವರಣವನ್ನು ಹೆತ್ತವರು ನಿರ್ಮಿಸಿದರೆ
ಮಗುವಿಗೆ ಪೂರಕವಾದಂತಹ ಆರೋಗ್ಯಪೂರ್ಣವಾದ ವಾತಾವರಣ ಕಲ್ಪಿಸಿದರೆ ಖಂಡಿತವಾಗಿಯೂ ನೀವು ಮಗುವಿಂದ ಒಂದು ಒಳ್ಳೆಯ ಅಂಕವನ್ನು ನಿರೀಕ್ಷಿಸ್ಬೋದು. ಆದರೂ ಒಂದು ಹೇಳ್ತೇನೆ, ಅಂಕದಿಂದಲೇ ಎಲ್ಲವನ್ನು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಮಗು ಎಷ್ಟು ಜಾಸ್ತಿ ಮಾರ್ಕ್ ಪಡೆದ್ರೆ ಅವನು ನಾಳೆ ದೊಡ್ಡ ಇಂಜಿನಿಯರ್, ದೊಡ್ಡ ಡಾಕ್ಟರ್ ಆಗ್ತಾನೆ, IPS IAS ಆಫೀಸರ್ ಆಗ್ತಾನೆ ಅಂತ ಅಂದ್ಕೋಬೇಡಿ. ಆದರೆ ಕೆಲವೊಂದು ವಿಚಾರಗಳಿಗೆ ಅಂಕವೂ ಸಹ ಅಗತ್ಯ. ಒಂದು ಮಗುವಿನ ಪರಿಪೂರ್ಣವಾದಂತಹ ಪರಿಶ್ರಮಕ್ಕೆ ಸರಿಯಾದಂಥ ಒಂದು ಅಂಕ ಸಿಗಬೇಕಾದ್ರೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ಹೆತ್ತವರು ನಿರ್ಮಿಸಿ ಕೊಡಲೇಬೇಕು. ಹಾಗೆ ಮಾಡಿದರೆ ಅಟ್ಲೀಸ್ಟ್ ಮಗುವಿಗೆ ಮಾನಸಿಕ ಸ್ಥೈರ್ಯವನ್ನು ಕೊಡಬೇಕು. ಮಗುವನ್ನು ಹೆದರಿಸಿ, ಬೆದರಿಸಿ, ಗದರಿಸಿ ಮಾಡುವಂಥದ್ದು ಸಾಧ್ಯವಲ್ಲ. ಮಗುವಿಗೆ ತಿಳಿ ಹೇಳಬೇಕು. ಮಗುವಿನ ಜೊತೆ ಒಂದಷ್ಟು ಅರ್ಧ ಗಂಟೆಗಳ ಕಾಲ ಹೆತ್ತವರು ಕೂತು ಕೌನ್ಸಿಲಿಂಗ್ ಮಾಡಬೇಕು, ಆಪ್ತ ಸಮಾಲೋಚನೆ. ಇದೇನಾಗ್ತದೆ ಅಂದರೆ ತಂದೆ ತಾಯಿ ಇಬ್ಬರು ಸಹ ವರ್ಕಿಂಗ್ ಕಪಲ್ಲು. ತಂದೆ ಬರೋದು ರಾತ್ರಿ 10 ಗಂಟೆಗೆ, ತಾಯಿ ಬರೋದು ರಾತ್ರಿ 8 ಗಂಟೆಗೆ. ಮತ್ತೆ ಬಂದುಬಿಟ್ಟು ಮಗುವಿಗೆ ಏನು ಓದಿದ್ಯಪ್ಪ ಇವತ್ತು ಅಂತ ಕೇಳೋದು. ಸರಿ ಓದ್ಕೋ, ರಾತ್ರಿ ಇಡೀ ಓದು ಅಂತೇಳಿ ಮಲಗಿದರೆ ಮಗು ಸಹ ಬೇರೆ ಲೋಕಕ್ಕೆ ಹೋಗಿರ್ತಾನೆ. ಇದೆಲ್ಲ ಆಗಬಾರ್ದು. ಇಂತಹ ಒಂದು ವ್ಯವಸ್ಥೆಯನ್ನು ಚೇಂಜ್ ಮಾಡಿದರೆ ಖಂಡಿತವಾಗಿ ಸಹ ಮಗುವಿನಿಂದ ನಾವು ಒಂದು ಒಳ್ಳೆಯ ಅಂಕವನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇದೆ ಅಂತ. ಮಕ್ಕಳಿಗೆ ಮಾನಸಿಕವಾದಂತಹ ಚೈತನ್ಯವನ್ನು ತುಂಬಿಸಬೇಕೇ ವಿನಃ ಅವರಿಗೆ ಒತ್ತಡದಲ್ಲಿ ಅಂತಹ ಓದುವ ಹೇರುವಿಕೆಯನ್ನು ಒತ್ತಡ ಏನಾಗ್ತದೆ ಅಂತ ಹೇಳಿದರೆ, ಮಗುವಿಗೆ ಹೆತ್ತವರು ಹೇಳೋದೇ ಅಷ್ಟೇ, ಹಿಂದಿನ ಮನೆಯವನಿಗೆ ಅವನಿಗೆ 97% ಬಂದಿದೆ, ನಿನಗೆ ಲಾಸ್ಟ್ ಟೈಮ್ 96, ಈ ಸರ್ತಿ ನಿನಗೆ 98% ಬರಬೇಕು ಅಂತ ಎಲ್ಲಿ ನಾವು ಕಂಪೇರ್ ಮಾಡಿತ್ತೋ ಅಲ್ಲಿ ಹಾಳಾಗಿ ಹೋಯಿತು. ಒಂದು ಮಗುವನ್ನು ಇನ್ನೊಂದು ಮಗುವಿಗೆ ದಯವಿಟ್ಟು ಕಂಪೇರ್ ಮಾಡಬೇಡಿ. ಮತ್ತು ಇನ್ನೊಂದು ವಿಚಿತ್ರವಾದ ಅಪಾಯಕಾರಿ ಬೆಳವಣಿಗೆ ಅಂದರೆ, ತಾಯಿ ಹೇಳೋದು ಮಗನಿಗೆ, ನೋಡು ನಿನ್ನ ಅಣ್ಣನಿಗೆ 99% ಬಂದಿದೆ, ನೀನು 98 ತೆಗೆದರೆ ನಾನು ನನ್ನ ಫ್ರೆಂಡ್ಸ್ಗೆ, ನನ್ನ ಗ್ರೂಪ್ಗೆಲ್ಲ ಹೇಳಲಿಕ್ಕೆ ಕಷ್ಟ ಆಗ್ತದೆ, ನೀನು 99 ಅಥವಾ 100% ತಗೊಳ್ಬೇಕು ಅಂತೇಳಿ. ಈ ಅಣ್ಣನನ್ನು ತಮ್ಮನಿಗೆ ಕಂಪೇರ್ ಮಾಡಬಾರ್ದು, ಪಕ್ಕದ ಮನೆಯವರನ್ನು ಕಂಪೇರ್ ಮಾಡಬಾರ್ದು. ಅವನ ಎಬಿಲಿಟಿ ಏನಿದೆ ಅವನಿಗೆ ಒಂದು ಧೈರ್ಯ ಕೊಡಬೇಕು. ಚೆನ್ನಾಗಿ ಮಾಡು ಮಗ ಅಂತ ಹೇಳೋದಕ್ಕೆ ಅರ್ಥ ಇದೆ, ನೀನು ಒಳ್ಳೆ ಮಾರ್ಕ್ ತೆಗಿ ಅಂತ ಹೇಳೋದಕ್ಕೆ ಅರ್ಥ ಇದೆ. ಅವನನ್ನು ಇನ್ನೊಬ್ಬರನ್ನು, ಹಾವು ಕಪ್ಪೆಯನ್ನು ನಾವು ನಾಯಿ ಪುಚ್ಚೆಯನ್ನು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಈಗ ತಾನೇ ಹೇಳಿದೆ, ಆನೆ ಮರ ಹತ್ತಲಿಕ್ಕೆ ನೀವು ಮಂಗ ಮತ್ತು ಎಲಿಫೆಂಟ್ ಅಥವಾ ಫಿಶನ್ನು ಹೇಳಿದರೆ, ಫಿಶ್ ಚೆನ್ನಾಗಿ ಸ್ವಿಮ್ ಮಾಡ್ತದೆ. ಆನೆ ನೀವು ಎಂಥದ್ದೇ ಕೊಟ್ಟರು ಸಹ ಎಂಥ ಶಕ್ತಿಯುತವಾದಂಥ ಕೆಲಸಗಳನ್ನು ಮಾಡ್ತದೆ. ಎಲ್ಲರನ್ನ ಒಂದೇ ತಕ್ಕಡಿಯೆಲ್ಲ ನೋಡಬಾರ್ದು. ಅವರವರ ಎಬಿಲಿಟಿಗೆ, ಅವರವರ ಸಾಮರ್ಥ್ಯಕ್ಕೆ ತಕ್ಕ ಆದಂಥ ಟಾರ್ಗೆಟನ್ನು ನೀಡಿದರೆ ಶಿಕ್ಷಣ ವ್ಯವಸ್ಥೆ ಒಂದು ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಸಾಧ್ಯ ಆದಷ್ಟು ಮಕ್ಕಳನ್ನು ಮನಸೋಲಿಸುವಂತಹ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ಅಂಕ ಬೇಕು. ಅಂಕ ಬೇಕಾದರೆ ನಾವು ಹೇಳಬೇಕು ಅವರಿಗೆ, ಮಕ್ಕಳಿಗೆ ಸಮಾಧಾನದಲ್ಲಿ ಒಳ್ಳೆಯದಾಗಿ ಓದಿದರೆ ಅಂಕ ಬಂದರೆ ಒಳ್ಳೆಯದು, ಆದರೆ ಬಾರದಿದ್ದರೆ ಏನು ಎನ್ನುವಂಥದ್ದನ್ನು ಕೂಡ ಅವರಿಗೆ ಹೇಳಬೇಕು. ಯಾಕೆಂದರೆ ಇಲ್ಲದ್ರೆ ಒತ್ತಡದಲ್ಲಿರ್ತಾರೆ. ಖಂಡಿತ ಪರೀಕ್ಷೆಗಿಂತ ಹೊರತಾದ ಒಂದು ಜೀವನ ಇದೆ. ಈಗ ಜೀವನದಲ್ಲಿ ಪರೀಕ್ಷೆಯಲ್ಲಿ ಫೇಲ್ ಆದ ಕೂಡಲೇ ಅವನು ಯಾವುದಕ್ಕೂ ಪ್ರಯೋಜನ ಅಲ್ಲ, ಬದುಕು ನಾಶ ಆಯ್ತಂತ ನಾವು ತಿಳ್ಕೊಳ್ಳೇಬಾರ್ದು. ಖಂಡಿತವಾಗಿ ಸಹ ಇವತ್ತು ಒಂದು ಪರೀಕ್ಷೆ ಇದೆ, ನಾಳೆ ಇನ್ನೊಂದು ಪರೀಕ್ಷೆ ಇರ್ತದೆ. ಇವತ್ತು ನಮ್ಮ ಪರೀಕ್ಷೆಯಲ್ಲಿ ಪಾಸಾದವನು ನಾಳೆ ಜೀವನದ ಪರೀಕ್ಷೆಯಲ್ಲಿ ಅವನು ಫೇಲ್ ಆಗ್ಬೋದು. ಬರೀ ಪರೀಕ್ಷೆಯನ್ನೇ ಅಂಕವನ್ನೇ ಮಾನದಂಡವಾಗಿ ಇಟ್ಕೊಳ್ಬಾರದು ಅನ್ನೋದನ್ನು ಹೆತ್ತವರು ಗಮನಿಸಬೇಕು. ಒಂದು ಅಣ್ಣನಿಗಿಂತ ತಮ್ಮ ಕಡಿಮೆ ಮಾರ್ಕ್ ತಗೊಂಡ್ರೆ ಪದೇ ಅದನ್ನೇ ಹೇಳೋದು, ಅಣ್ಣನಿಗೆ 99%, ನಿನಗೆ 95, ನೀನು ವೇಸ್ಟ್, ಅವನು ಡಾಕ್ಟರ್ ಆಗ್ತಾನೆ, ನಿನಗೆ ಆಗೋದಿಲ್ಲ ಅಂಥೇಳಿ ಆ ಕಂಪೇರ್ ಮಾಡೋದುಂಟಲ್ಲ, ಅದು ಖಂಡಿತವಾಗಿ ತಪ್ಪು. ಹಾಗೆ ಆಗಬಾರ್ದು. ಅದು ಹಾಗೆ ಆಗಬಾರದಿದ್ದರೆ ಹೆತ್ತವರು ತಮ್ಮ ಜವಾಬ್ದಾರಿಗಳನ್ನು ಅರಿತು ಮಗುವಿಗೆ ಮೊರಲ್ ಸಪೋರ್ಟ್ ನೀಡಿದರೆ ಖಂಡಿತವಾಗಿ ಸಹ ಒಂದು ಸುದೃಢವಾದಂಥ ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪರೀಕ್ಷಾ ಸಂದರ್ಭದಲ್ಲಿ ಆ ಪರೀಕ್ಷೆಯ ಭಯವನ್ನು ಹೋಗಲಾಡಿಸಿಕೊಂಡು ನಮ್ಮ ಮಕ್ಕಳನ್ನು ಸಹಜ ವಾತಾವರಣದಲ್ಲಿ ಓದುವಂತಹ ವಾತಾವರಣವನ್ನು ಕಲ್ಪಿಸಿಕೊಡಬೇಕು. ಸಹಜವಾಗಿಯೇ ನಮ್ಮದು ಅಂಕ ಆಧಾರಿತವಾದಂತಹ ಶಿಕ್ಷಣ ಪದ್ಧತಿ, ಅಂಕಗಳು ಬೇಕು, ಆದರೆ ಅದುವೇ ಸರ್ವಸ್ವ ಅಂತ ತಿಳಿದುಕೊಂಡು ಮಕ್ಕಳ ಮೇಲೆ ಯಾವತ್ತೂ ಒತ್ತಡ ಹೇರುವ ಪ್ರಯತ್ನ ಬೇಡ. ಮಕ್ಕಳನ್ನು ಮಕ್ಕಳಷ್ಟಕ್ಕೆ ಓದಿಕೊಂಡು ಅವರು ಗಳಿಸುವಂತಹ ಅಂಕಗಳಿಗೆ ಉತ್ತೇಜನ ಕೊಡುವ ಪ್ರಯತ್ನ ಮಾಡುವ ಹೆತ್ತವರಾಗಿ ನಮ್ಮ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿರ್ವಹಿಸುವ ಮತ್ತು ಶಿಕ್ಷಕರು ಕೂಡ ಈ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ನಿರ್ವಹಿಸುವಂತಾಗಲಿ ಎನ್ನುವಂತಹ ಮಾತುಗಳ ಮೂಲಕವಾಗಿ ಈ ಒಂದು ಪರೀಕ್ಷೆ ಅಂದರೆ ಪೆಡಂಭೂತ ಆಗಬಾರ್ದು ಎನ್ನುವಂತಹ ಈ ಮಾತುಕತೆಯನ್ನು ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂತಾರ್ರವರು. ಅವರಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೇ.